ಬಿಲ್ಲವ ಸಮಾಜದ 1,00,000 ಹುಡುಗಿಯರು ವೇಶ್ಯೆಯಾಗಲು ಹಿಂದೂ ಸಂಘಟನೆಯ ಯುವಕರು ಕಾರಣ ಮತ್ತು ಭಜನೆ ಮಾಡಿದ ಹಿಂದೂ ಹುಡುಗಿಯರನ್ನ ಮರದ ಅಡಿಯಲ್ಲಿ ಮಲಗಿಸಿದವರು ಹಿಂದೂ ಹುಡುಗರು ಎಂದು ಹೇಳಿಕೆ ನೀಡಿರುವ ಕಾಣಿಯೂರಿನ ಉಪವಲಯ ಅರಣ್ಯಾಧಿಕಾರಿ ಸಂಜೀವ ಪೂಜಾರಿ ವಿರುದ್ಧ ಹಿಂದೂ ಜಾಗರಣ ವೇದಿಕೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ. ಅರಣ್ಯಾಧಿಕಾರಿಯಾಗಿ ಪಂಜಾದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಜೀವ ಪೂಜಾರಿ ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ತೀವ್ರ ತರದ ಅವಹೇಳನಕಾರಿಯಾಗಿ ಮಾತನಾಡಿದ್ದು, ಈ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಹಿನ್ನೆಲೆ ಹಿಂದೂ ಜಾಗರಣ ವೇದಿಕೆಯ ಗಮನಕ್ಕೆ ಬಂದ ಕೂಡಲೇ ಬೆಳ್ಳಾರೆ ಠಾಣೆಯಲ್ಲಿ ಮತ್ತು ಮಂಗಳೂರು ಅರಣ್ಯ ಅಧಿಕಾರಿ ಅಂತೋನಿ ಮರಿಯಪ್ಪ ಇವರಿಗೆ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 1,00,000 ಪೂಜಾರಿ ಹುಡುಗಿಯರು ಸೂಳೆಯರಿದ್ದಾರೆ. ನನ್ನ ಬಳಿ ಇದಕ್ಕೆ 10,000 ದಾಖಲೆ ಇದೆ. ಹಿಂದುತ್ವದ ಹುಡುಗರು ಇವರನ್ನ ಸೂಳೆಯಾಗಿ ಮಾಡಿದ್ದಾರೆ. ಭಜನೆ ಮಾಡಿ ರಾತ್ರಿ ವೇಳೆ ಅವರನ್ನ ಮರದಡಿಯಲ್ಲಿ ಮಲಗಿಸುತ್ತಾರೆ ಎಂದು ಹೇಳಿ ಅವಮಾನ ಮಾಡಿದ್ದಾರೆ. ಅಪಘಾತವಾದಲ್ಲಿ ಮುಸ್ಲಿಂ ಯುವಕರು ಸಹಾಯಕ್ಕೆ ಬರುತ್ತಾರೆ. ಹಿಂದೂ ಹುಡುಗರು ಫೋಟೋ ತೆಗೆದು ಹಂಚುತ್ತಾರೆ ಇತ್ಯಾದಿಯಾಗಿ ಹಿಂದೂ ಧರ್ಮದವರನ್ನ ಅವಾಚ್ಯವಾಗಿ ಮಾತನಾಡಿದ್ದಾರೆ. ಈ ಹಿಂದೆಯೂ ಇಂತಹ ವಿಕೃತ ಮನಸ್ಥಿತಿಯಿಂದ ಹಿಂದೂಗಳ ಭಜನೆ ಬಗ್ಗೆ ಟೀಕೆ ಮಾಡಿ ಸೇವೆಯಿಂದ ಅಮಾನತು ಆಗಿದ್ದರು. ಆನಂತರ ಸೇವೆಗೆ ಸೇರಿದ್ದ ಸಂಜೀವ ಪೂಜಾರಿ ಮತ್ತೆ ಹಳೆ ಚಾಳಿ ಮುಂದುವರಿಸಿದ್ದಾರೆ. ಇವರನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಎಂದು ಹಿಂದೂ ಜಾಗರಣ ವೇದಿಕೆ ಸುಳ್ಯ ತಾಲೂಕು ಸಂಯೋಜಕ ಸಚಿನ್ ಒಳಲಂಬೆ ಮತ್ತಿತರರು ಬೆಳ್ಳಾರೆ ಠಾಣೆಗೆ ದೂರು ನೀಡಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ. ಬಿಸಿ ಇಲ್ಲ ಸರ್? ಇಜ್ಜಿ ಬಲ್ಲೆ ಯಾರು ಸುರೇಶ್ ಮಾಡಿದೆ ಈರೋಜು ಸ್ಟೇಟ್ಮೆಂಟ್ ದಾದ ಅಂದ ವಿಷಯ ಹೀರೆ ಪನ್ನ ವಿಷಯ ದಾತಕ್ಕೆ ಏನು ಕಾಣುತ್ತೆ ಫೋನ್ ಅಂದ ಸರ್. ಎಂಕಲ್ನ ಊರುಡು ದಿನೊಟ್ಟು ಪತ್ತೆ ಆಕ್ಸಿಡೆಂಟ್ ಆಪುಂಡು ಪತ್ತೆ ಇಲ್ಲ ಆಸ್ಪತ್ರೆಗೆ ಕೊನಪ್ಪುನ ಅಕ್ಲಿ ಯಾನ್ 28 ವರ್ಷ ನನ್ನ ಸೇವಾ ಓದಿಟ್ಟು ಚಾರ್ಮಾಡಿ ಚೆಕ್ ಪೋಸ್ಟ್ ಡ್ಯೂಟಿ ಮಂತನೇ ರಾತ್ರಿ ಬೂರ್ನ ಘಾಟಿಡ್ ಬೂರ್ನ ಪೂರಾ ವೆಹಿಕಲ್ ನ ಚಾರ್ಮಾಡಿ ಅಸನಬ್ಬೆ ಪಂಪನ ಒಂಜಿ ಸಾಯ್ಬೇರ್ನ ನೇತೃತ್ವಟು ಪೂರಾ ಜನವನ್ನ ಆಸ್ಪತ್ರೆ ಸಾಗಿಸಾಪುನ ಆರು ಒಂಜಿ ಪೊಣ್ಣನು ಒಂಜಿ ಹುಡುಗಿ ತುಮಕೂರುಡ್ದು ಕೊಣತದು ರೇಪ್ ಮಲ್ತದು ಒರ್ಮೆನೇಟಾರ್ ನಡು ಉರುಬುಲಿ ದಕ್ಕದ ಪೋಯಿನಾಲೇನು ಲಾರಿ ಡ್ರೈವರ್ ಆಯನ ಕುಂಟು ಬಿಚ್ಚದ ಕೊಣತದು ಈ ಜನತ ಅಂಗಡಿ ಕೊರ್ದು ಮೇರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕೊರ್ದು ತುಮಕೂರು ಕಡಪುಡ್ನಾರ ಆರು ನಮ್ಮ ಮಕ್ಳು ಫೋಟೋ ದೇತದು ವೈರಲ್ ಮಲ್ತನ ಬುಡ್ನ ಬೇತದಾಲ ಮಲ್ತದ ಜೇರು ಅಂದ ಕಾಲಿ ಚಾರ್ ಮಾಡಿದ ಒಂಜಿ ಈರ್ನ ಚಾರ್ ಮಾಡಿದ ಮಾತ್ರ ತಗೊಂಡು ಬೇತೋಲ್ ತೂಚಾರ ಇತೆ ಈರು ಒಲ್ಪದಾರು ಇರೇಗ ದಾನೆ ಔಡು ಪಲ್ಲೆ ಯಾನ ಕಾಸು ಹೊಡೆದ ಕೇರಳದಾಯಿ ಕೇರಳಡ್ ಇರು ಇಡೀ ಇಂಡಿಯಾಟೆ ಫೇಸ್ಬುಕ್ ಎಂಕಲ ಎಂಕಲ ಇರೆಗ್ಲ ಅಗತ್ಯ ಇದೆ ಎಂಕ ಇರೆಗ್ ದಾದ ಔಡು ಪಲ್ಲೆ ಅಂತೆ ಫೇಸ್ಬುಕ್ ಪಾಡ್ನಾಗ ಅವು ಈರ್ನ ಊರ್ದ ಈ ಹಸರ ಇಡೀ ಇಂಡಿಯಾಟ ಮುಸ್ಲಿಂ ತಾತ ಹೆಲ್ಪ್ ಮಲ್ಪುನ ಜನ ಹಿಂದುಲಿಜ್ಜಿ ಎಂಕ್ ದಯ ಬರ್ತದೆ ಯಾನ ಇಡೀ ಇಂಡಿಯಾನ ತಿರ್ಗದ್ ಬರ್ತದೆ ಕನ್ನಡ ತೂತೆ ಪ್ರತಿ ಒಂಜಿ ಆಕ್ಸಿಡೆಂಟ್ ಆಯ್ನಲ್ಲಿ ಫಸ್ಟ್ ಗೆ ಆಯನ ಹೊಸ ಕಾರ ಬರ್ತದೆ ಬಂಗಾರ ಕಣ್ಣೆಲ್ಲ ಅಕ್ಕಲೇನು ಅವು ಈರು ಎಂಚಿನ ಕಂಡಲಿ ರಕ್ತದ ಅಕ್ಲೆ ಅದ ಹೆಸರು ಬರದೇ ಉಂಡು ಅಕ್ಲ ಜೀವ ಎಂಚ ಬತ್ತನ ಅಂಚನೆ ಪೋಡು ಈರು ಇನಿ ಬದುಕುಣೇನು ತಿರಿಲಿ 1000 ವರ್ಷಗೂ ದುಂಬು ದಾನೆ ಪನ್ಪನತ್ತ ಈರು ಇನಿ ಬದುಕೋಡು ತುಲೆ ನಮ್ಮ ತರ ದೀದ ಬದುಕೋಡು ನಮ್ಮ ತರ ಬುಡ್ದು ಸೂಳೆಲ್ಲೇಕ ಬದುಕರೆ ಬರ್ಲಿ ನಮ್ಮ ತರ ಇತ್ತದ ಬದುಕೋಡು ಈರು ಬಾಂಗ್ಲಾರ್ ಬಲ್ಲೆ ಪಾಕಿಸ್ತಾನ ಅಗತ್ಯ ಇದ್ದಿ ಬಾಂಗ್ಲಾನ್ ಬುಡ್ತನದಾಯ ಗೊತ್ತುಂಡ ಇಂಡಿಯಾ ಅಂತ ಅಕ್ಲ ನಮ್ಮಲ್ಲಿ ಅನ್ಯಾಯ ಮನ್ಪುನ ಬೋಡ್ಚಿ ಅಕ್ಲಿ ಪೋಪುನಾಗ್ಲಿ ಮುಲ್ತು ಪಾಡಂದು ಬಿಡ್ತಾನ ಬಾಂಗ್ಲಾಗ ಅಗ್ಲೇನ ಕಡಪುಡ್ದನ ದಯ ಗೊತ್ತುಂಡ ಮುಲ್ಪ ಇತ್ತನಾಗ್ಲಿ ಉಪದ್ರ ಸಂಜೀವನ ಬೇಜಾರ್ ಪಡ್ಚಿ ಈರ್ನ ಜಾತಿ ಈರ್ನ ಈರೋಜಿ ಸಂಜೀವ ಪೂಜಾರಿ ಬರದೆ ಪಾಡ್ ಬರತ್ತೆ ಆ ಈರೋಜಿ ಪೂಜಾರ್ಲೆಗ್ ಮಾತ್ರ ಅನ್ಯಾಯ ಈರ್ನ ಈರೆಗ್ ದಾತ ಗೊತ್ತುಂಡಿ ದಕ್ಷಿಣ ಕನ್ನಡ ಜಿಲ್ಲೆಡು 1,00,000 ಪೂಜಾರ್ತಿ ಪೊಣ್ಣಲು ಸೂಳೆಲಾತೇರು ಏರ್ ಸೂಳೆಲ್ ಮಲ್ತದನ ಬಂಡ ಈರ್ನ ಹಿಂದುತ್ವದ ಜವಾನೇರ ಅಕ್ಲೇನ್ ಸೂಳೆಲ್ ಮಲ್ತದನ ಈ ಡೈಲಾಗ್ ವೈರಲ್ ಮಲ್ಪೋಡಂದೆ ಬಣ್ಣೇನು ಭಜನೆ ಮಲ್ತದ ರಾತ್ರಿ ಪೊಂಜೋಕ್ಲೇನು ಬಣ್ಣದ ಮರತಡಿಗೆ ಜರ್ಪಾಪನ ಈರ್ನಂಚಿನ ಜವಾನೇರೆ ಈರ್ನಂಚಿನ ಜವಾನೇರೆ ಈರ್ನಂಚಿನ ಜವಾನೇರೆ ಒಂಜಿ 10,000 ದಾಖಲೆ ಉಂಡು ಎನ್ನ 10,000 ದಾಖಲೆ ಉಂಡು ಈರೆಗೆ ಬೋಡಂಡ ಕೊರ್ಪುಂಡು ಈರ 10,00,000 ರೂಪಾಯಿ ಸ್ವಾತಂತ್ರ್ಯ ಉಂಟು ಬಂದದೆ ಪೋದು ಬುಡದಿನೊಟ್ಟಿಗೆ ಈರ್ನಂಚಿನ